ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಔಪಚಾರಿಕವಾಗಿ ಇಲ್ಲಿ ಉದ್ಘಾಟಿಸಲಿಕ್ಕಿದ್ದಾರೆ. ಅಣುಕು ಪ್ರದರ್ಶನದ ಮೂಲಕ ರಿಕ್ಷಾಗೆ ಹಗ್ಗವನ್ನ ಕಟ್ಟಿ ಎಳೆದುಕೊಂಡು ಮಂಗಳೂರು ನಗರದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಅಬ್ದುಲ್ ರಹಮಾನ್ ಬೋಳಿಯಾರ್ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಹಗ್ಗವನ್ನ ಎಳೆಯುವುದರ ಮೂಲಕ ರಿಕ್ಷಾಕ್ಕೆ ಹಗ್ಗವನ್ನ ಕಟ್ಟಿಕೊಂಡು ನೇರವಾಗಿ ಪುತ್ತೂರು ಗಾಂಧಿಗಟ್ಟೆಯಿಂದ ದರ್ಬೆ ವೃತ್ತದವರೆಗೆ ಆಟೋ ರಿಕ್ಷಾವನ್ನ ಹಗ್ಗದ ಮೂಲಕ ಎಳೆದುಕೊಂಡು ಹೋಗುವ ಅಣುಕು ರ್ಯಾಲಿಯನ್ನ ಇಲ್ಲಿ ಅಬ್ದುಲ್ ರಹಮಾನ್ ಬೋಳಿಯಾರ್ ಅವರು ಚಾಲನೆ ನೀಡಲಿದ್ದಾರೆ. ಖಂಡಿತ ಆತ್ಮೀಯ ಸಹೋದರ ಸಹೋದರಿಯರೇ, ಆಟೋ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಸಂಕಷ್ಟದಲ್ಲಿರುವಂತಹ ಚಾಲಕರ ಪರವಾಗಿ ಧ್ವನಿ ಎತ್ತಲು ನಮ್ಮ ಜೊತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದಾರೆ. ಕೆಲವೊಂದು ಘೋಷಣಾ ವಾಕ್ಯದೊಂದಿಗೆ ನಮ್ಮ ಪ್ರತಿಭಟನಾ ರ್ಯಾಲಿ ಪುತ್ತೂರಿನ ಗಾಂಧಿಗಟ್ಟೆಯಿಂದ ದರ್ಬೆ ವೃತ್ತದವರೆಗೂ ಕೂಡ ಆಟೋ ರಿಕ್ಷಾವನ್ನು ಹಗ್ಗದ ಮೂಲಕ ಎಳೆದುಕೊಂಡು ಹೋಗುವ ಅಣುಕು ರ್ಯಾಲಿ ನಡೆಯಲಿಕ್ಕಿದೆ. ಆಟೋ ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಆಟೋ ಚಾಲಕರ ಜೀವನದಲ್ಲಿ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯಕ್ಕೆ ಧಿಕ್ಕಾರ. ನಿಲ್ಲಲಿ ಆಟೋ ಚಾಲಕರ ಶೋಷಣೆ ನಿಲ್ಲಲಿ. ಆಟೋ ಚಾಲಕರ ಶೋಷಣೆ ನಿಲ್ಲಲಿ. ಆಟೋ ಚಾಲಕರ ಶೋಷಣೆ ನಿಲ್ಲಲಿ. ಆಟೋ ಚಾಲಕರ ಶೋಷಣೆ ನಿಲ್ಲಲಿ. ನಾಯಕರು ಉಪಸ್ಥಿತಿದ್ದಾರೆ. ಮೊದಲಾಗಿ ಹೋರಾಟವನ್ನು ಆಟೋ ಚಾಲಕರ ಜೀವನದಲ್ಲಿ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯಕ್ಕೆ ಆಟೋ ಚಾಲಕರ ಜೀವನದಲ್ಲಿ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯಕ್ಕೆ ಆಟೋ ಚಾಲಕರ ಜೀವನದಲ್ಲಿ ಚೆಲ್ಲಾಟ ಮಾಡುತ್ತಿರುವ ಗ್ಯಾಸ್ ಏಜೆನ್ಸಿಗಳಿಗೆ ಇಳಿಸಿ ಗ್ಯಾಸ್ ಬೆಲೆಗಳ ಇಳಿಸಿ ಗ್ಯಾಸ್ ಬೆಲೆಗಳ ಇಳಿಸಿ. ಆಟೋ ಗ್ಯಾಸ್ ಬೆಲೆ ಇಳಿಸುವುದಕ್ಕೆ ಹೋರಾಟ ಗ್ಯಾಸ್ ಬೆಲೆ ಇಳಿಸುವುದಕ್ಕೆ ಹೋರಾಟ. ಮಾನ್ಯ ಅತಿಥಿಗಳೇ, ನಮ್ಮ ಸಂಘಟನೆಯ ಮುಖಂಡರೇ, ಪರಿಶ್ರಮಿ ಆಟೋ ಚಾಲಕರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸಹೋದರ ಸಹೋದರಿಯರೇ, ಇಂದು ಸೋಷಿಯಲ್ ಡೆಮೊಕ್ರಾಟಿಕ್ ಟ್ರೇಡ್ ಯೂನಿಯನ್ SDT ವತಿಯಿಂದ ಆಟೋ ಚಾಲಕರ ಬದುಕಿಗೆ ನೇರವಾಗಿ ಸಂಬಂಧಪಟ್ಟಿರುವಂತಹ ಆಟೋ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧವಾಗಿ ಈ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಮತ್ತು ಆಟೋ ಚಾಲಕರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಿಯ ಸಹೋದರರೇ, ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಬೆಲೆ ನಿರಂತರವಾಗಿ ಏರುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುವ ವಿಷಯ. ಆಟೋ ಚಾಲಕರ ಜೀವನದಲ್ಲಿ ತುಂಬಾ ಕಷ್ಟಕರವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಕುಟುಂಬವನ್ನು ನಡೆಸಲು ಆಟೋ ಚಾಲಕರು ದಿನವಿಡೀ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಅವರ ಆದಾಯ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಸರ್ಕಾರದ ಗಮನಕ್ಕೆ ನಮ್ಮ ಸಮಸ್ಯೆಯನ್ನು ತಲುಪಿಸುವ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ನಮ್ಮ ಆಟೋ ಚಾಲಕರು ಒಟ್ಟಾಗಿ ನಿಂತರೆ ನಮ್ಮ ಹಕ್ಕುಗಳನ್ನ ಪಡೆಯುವುದು ಖಂಡಿತ ಸಾಧ್ಯ. ಆದ್ದರಿಂದ ಎಲ್ಲರೂ ಶಾಂತಿಯುತವಾಗಿ ಮತ್ತು ಶಿಸ್ತಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮವನ್ನು ಮುಂದುವರಿಸಲು ನಮ್ಮ ಸಂಘಟನೆಯ ಪ್ರಮುಖ ನಾಯಕರು ಮತ್ತು ಅತಿಥಿಗಳನ್ನ ಮಾತಿನ ಮೂಲಕ ನಿಮ್ಮ ಮುಂದೆ ಆಹ್ವಾನಿಸ್ತಾ ಇದ್ದೇವೆ. ಇವತ್ತಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಲವಾರು ಗಣ್ಯ ವ್ಯಕ್ತಿಗಳು ಉಪಸ್ಥಿತಿಯನ್ನು ತಿಳಿಸ್ತಾ ಇದ್ದಾರೆ. ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸುವ ಸಮಯ. ಇಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿರುವಂತಹ ಜನಾಬ್ ಆಸಿಫ್ ಮುಕ್ವೆ ಅಧ್ಯಕ್ಷರು SDTU ಪುತ್ತೂರು ತಾಲೂಕು ಸರ್, ನಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೃದಯಾಂತರಾಳದ ಸ್ವಾಗತಗಳು. ಅದೇ ರೀತಿ ಇನ್ನೋರು ಮುಖ್ಯ ಅತಿಥಿಗಳು ಪ್ರಾಸ್ತಾವಿಕರೊಡನಾಡಲಿರುವಂತಹ ಸಲೀಂ ಜಿಕೆ ಗುರುವಾಯನಕೆರೆ ಜಿಲ್ಲಾಧ್ಯಕ್ಷರು, ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲೆ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಜನಾಬ್ ಅಬ್ದುಲ್ ರಹಮಾನ್ ಬೋಳಿಯಾರ್ ಜಿಲ್ಲಾಧ್ಯಕ್ಷರು ಮಂಗಳೂರು ನಗರ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಜನಾಬ್ ಇಲ್ಯಾಸ್ ಬೋಳಿಯಾ ಪ್ರಧಾನ ಕಾರ್ಯದರ್ಶಿಗಳು SDTU ಪುತ್ತೂರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ KS ಹಮೀದ್ SDTU ಜಿಲ್ಲಾ ಸಮಿತಿ ಸದಸ್ಯರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ. ಅದೇ ರೀತಿ ಮೊಹಮ್ಮದ್ ಕುಲ್ಲಿ ಬಾಬಾ ಸದಸ್ಯರು SDTU ಟ್ರೇಡ್ ಯೂನಿಯನ್ ಪುತ್ತೂರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ. ಅದೇ ರೀತಿ ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಆರಕ್ಷಕ ಠಾಣಾ ಸಿಬ್ಬಂದಿಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ನಾವು ನೇರವಾಗಿ ಕಾರ್ಯಕ್ರಮವನ್ನು ಆರಂಭಿಸಿಕೊಳ್ಳಲಿದ್ದೇವೆ. ಆರಂಭದಲ್ಲಿ ಪ್ರಾಸ್ತಾವಿಕರೊಡಿಗಾಗಿ ಸಲೀಂ ಜಿಕೆ ಗುರುವಾಯನಕೆರೆ ಜಿಲ್ಲಾಧ್ಯಕ್ಷರು, ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲೆ ಸರ್, ತಮ್ಮನ್ನು ಆತ್ಮೀಯವಾಗಿ ವೇದಿಕೆ ಮುಂಭಾಗದಲ್ಲಿ ಆಹ್ವಾನಿಸ್ತಾ ಇದ್ದೇವೆ. SDTU ಆಟೋ ಯೂನಿಯನ್ ಪುತ್ತೂರು ತಾಲೂಕು ಸಮಿತಿ ವತಿಯಿಂದ ಇವತ್ತು ನಡೆಯುತ್ತಿರುವಂತಹ ಆಟೋ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಉಪಸ್ಥಿತರಿರುವ SDTU ಮಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಆತ್ಮೀಯರಾದ ಅಬ್ದುಲ್ ರಹಮಾನ್ ಬೋಳಿಯಾರ್ ಅವರೇ,
ಅದೇ ರೀತಿ SDTU ಆಟೋ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಆಸಿಫ್ ಮುಕ್ಕೋಯ್ ಅವರೇ, ಅದೇ ರೀತಿ SDTU ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಅದೇ ರೀತಿ ನಮ್ಮ SDTU ಟ್ರೇಡ್ ಯೂನಿಯನ್ನ ಎಲ್ಲ ಮುಖಂಡರುಗಳೇ, ಅದೇ ರೀತಿ ಇಲ್ಲಿ ಸೇರಿರುವ ಎಲ್ಲ ಆಟೋ ಚಾಲಕರೇ, ಆತ್ಮೀಯ ಸಾರ್ವಜನಿಕರೇ, ಈಗ ತಮಗೆಲ್ಲ ಗೊತ್ತಿದೆ, ಇವತ್ತು ವಿಶ್ವಾದ್ಯಂತ ಒಂದು ದೊಡ್ಡ ಯುದ್ಧದ ಒಂದು ಕಾರ್ಮೋಡ ಇಲ್ಲಿ ನಡೀತಾ ಇದೆ. ಆದರೆ ಯಾವುದೇ ನಡೆಯಲಿ ನಮ್ಮ ದೇಶದ ಜವಾಬ್ದಾರಿಯುತ ಏನು ಜನಪ್ರತಿನಿಧಿಗಳಿದ್ದಾರೆ ಅವರು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ನಮ್ಮ ದೇಶದಲ್ಲಿ, ಅದರಲ್ಲಿ ನಮ್ಮ ದೇಶದ ಪ್ರಜೆಗಳಿಗೆ, ಅದರಲ್ಲಿ ಸಾಮಾನ್ಯ ಜನರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಅದೇ ರೀತಿ ದುಡಿಯುವ ವರ್ಗಗಳಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳುವಂಥ ದೊಡ್ಡ ಜವಾಬ್ದಾರಿ ಅವರ ಮೇಲಿದೆ. ಈಗ ಏನು ತೈಲ ಬೆಲೆ ಏರಿಕೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಮೊದಲಿಗೆ ದೊಡ್ಡ ಕೊಡಲಿಯಟ್ಟು ಕೊಟ್ಟದೆ ಕೇಂದ್ರ ಸರ್ಕಾರ ನಮ್ಮ ಆಟೋ ಚಾಲಕರ ಮೇಲೆ. ಯಾಕೆ ನಿಮಗೆ ಮೊದಲಿಗೆ ಈ ಒಂದು ಆಟೋ ಗ್ಯಾಸ್ ಬೆಲೆ ಏರಿಕೆ ಮಾಡುವುದೇ ಪ್ರಥಮವಾಗಿ ಕಂಡಿದೆ ಎನ್ನುವುದೇ ನಮಗೆ ದೊಡ್ಡ ಒಂದು ವಿಸ್ಮಯವಾಗಿದೆ. ಈ ದೇಶದ ಕೇಂದ್ರ ಸರ್ಕಾರ ಅಥವಾ ಪೆಟ್ರೋಲಿಯಂ ಸಚಿವಾಲಯ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಈ ಆಟೋ LPG ಗ್ಯಾಸ್ ಎನ್ನುವುದನ್ನು ಬೆಲೆ ಏರಿಕೆ ಮಾಡುವಾಗ ಅದರ ದೊಡ್ಡ ಪೆಟ್ಟು ಬೀಳುವುದು ಈ ಸಾಮಾನ್ಯ ಆಟೋ ಚಾಲಕರು. ಆಟೋ ಚಾಲಕರಿಂದ ಎಲ್ಲರಿಗೂ ಗೊತ್ತಿದೆ, ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಅಥವಾ ರಾತ್ರಿ ಪಾಳಿಯಲ್ಲಿ ಸಹ ನಿದ್ದೆ ಬಿಟ್ಟು ದುಡಿಮೆ ಮಾಡಿ ಅವರು ತಮ್ಮ ಕುಟುಂಬವನ್ನ ಪೋಷಣೆ ಮಾಡ್ತಾರೆ. ಬಹುತೇಕ ಎಲ್ಲ BPL ಕಾರ್ಡ್ ಇರುವಂತಹ ಬಡ ವರ್ಗದ ಜನರೇ ರಿಕ್ಷಾ ಚಾಲಕರಾಗಿರುವಂಥದ್ದು. ಆದ್ದರಿಂದ ಇವರಿಗೆ ಈ ಬೆಲೆ ಏರಿಕೆ ಮಾಡುವಾಗ ಅವರು ಸಾಮಾನ್ಯವಾಗಿ ಈ ಆಟೋಗೆ ಏನೋ ಒಂದು ಬಾಡಿಗೆ ಇದೆ, ಆ ಬಾಡಿಗೆಯನ್ನು ಜಾಸ್ತಿ ಮಾಡುವಂತಿಲ್ಲ. ಯಾಕೆಂದ್ರೆ ಅದು ಅವರಿಗೆ ಸಾಮಾನ್ಯ ಜನರಿಗೂ ದೊಡ್ಡ ಪೆಟ್ಟು ಬೀಳ್ತದೆ. ಆದ್ದರಿಂದ ಇಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿರುವುದು, ಪೆಟ್ರೋಲಿಯಂ ಸಚಿವಾಲಯಕ್ಕೆ ಆಗ್ರಹ ಮಾಡುತ್ತಿರುವುದು, ಯಾವ ಸಂದರ್ಭ ಬರಲಿ, ಯಾವ ಸಂದಿಗ್ಧ ಪರಿಸ್ಥಿತಿ ಬರಲಿ, ಈ ಒಂದು ಆಟೋ ಚಾಲಕರಿಗೆ ಅವರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಬೇಡಿ. ಈ ಒಂದು ಏನು ಬೆಲೆ ಏರಿಕೆ ನೀವು ಮಾಡಿದ್ದೀರಿ, LPG ಆಟೋ ಗ್ಯಾಸ್ ಅನ್ನ ಕೂಡಲೇ ಇಳಿಸಬೇಕು. ಈ ಆಟೋ ಚಾಲಕರಿಗೆ ನ್ಯಾಯವನ್ನ ನೀವು ಒದಗಿಸಬೇಕು. ಅದೇ ರೀತಿ ಇನ್ನೂ ನ್ಯಾಯ ಸಿಗದೇ ಇದ್ರೆ ನಮ್ಮ ಹೋರಾಟವನ್ನ ಇನ್ನಷ್ಟು ನಾವು ತೀವ್ರ ಮಾಡಲಿಕ್ಕಿದ್ದೇವೆ. ಆಟೋ ಚಾಲಕರ ಜೀವನದಲ್ಲಿ ತಾವು ಯಾರು ಚೆಲ್ಲಾಟ ಆಡಬೇಡಿ ಎನ್ನುವಂತ ಎಚ್ಚರಿಕೆಯನ್ನ ನಿಮಗೆ ನೀಡುತ್ತಾ ನನ್ನ ಈ ಒಂದು ಪ್ರಾಸ್ತಾವಿಕ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ SDTU. ಆಟೋ ಚಾಲಕರ ಜೀವನದಲ್ಲಿ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯಕ್ಕೆ, ಆಟೋ ಚಾಲಕರ ಜೀವನದಲ್ಲಿ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯಕ್ಕೆ ಜಿಂದಾಬಾದ್, 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 SDTU ಯೂನಿಯನ್ ಪುತ್ತೂರು ತಾಲೂಕು, ಆಟೋ ಯೂನಿಯನ್ ಪುತ್ತೂರು ತಾಲೂಕು ಇದರ ವತಿಯಿಂದ ಗ್ಯಾಸಿಗೆ ಬೆಲೆ ಏರಿದ ವಿರುದ್ಧ ಬೃಹತ್ ಪ್ರತಿಭಟನೆ ನಂಬಿಕೊಂಡಿದ್ದೇವೆ. ಸಾಧಾರಣ ಒಂದು ಆಟೋ ಡ್ರೈವರ್ ಅಂದರೆ ತುಂಬ ಕಷ್ಟದಲ್ಲಿರುವರು, ಅದರ ನಂತರ ಮತ್ತು ಅವರಿಗೆ ಕಷ್ಟ ಕೊಟ್ಟರೆ ಭಾರಿ ಕಷ್ಟವಾಗ್ತದೆ. ಏಕೆಂದರೆ ಈ ಗ್ಯಾಸಿಗೆ ಬೆಲೆ ಏರಿ, ಅದು ಅಲ್ಲದೆ ದಿನನಿತ್ಯದ ಎಲ್ಲ ಸಾಮಗ್ರಿಗಳಿಗೆ ಬೆಲೆ ಏರಿದೆ, ಅದು ಅಲ್ಲದೆ ಪ್ರತಿಯೊಂದಕ್ಕೂ ಬೆಲೆ ಏರಿದ ಕಾರಣ ಈ ಗ್ಯಾಸಿಗೆ ಬೆಲೆ ಏರಿದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ದುಡಿದರೆ ಒಂದು 300 ರೂಪಾಯಿ ಮಾಡಿದ್ರೆ ಭಾರಿ ಕಷ್ಟ ಆದ ಕೆಲಸ. ಒಂದು ಆಟೋ ಡ್ರೈವರ್ ಅಂದರೆ ಪ್ರತಿಯೊಂದಕ್ಕೂ ಬೇಕಾದಂಥ ಒಂದು ವ್ಯಕ್ತಿ. ಏಕೆಂದರೆ ಆಟೋ ಯಾವಾಗ ದೂರ ಬರುವಂಥ ಒಂದು ಇದಾಗಿದೆ. ರಾತ್ರಿ 12 ಗಂಟೆಗೆ 1 ಗಂಟೆಗೆ ಯಾರಿಗಾದರೂ ಹುಷಾರಿಲ್ಲದೆ ಆಗ ಅವರಿಗೆ ನೆನಪಾಗುವುದು ಆಟೋ ಆಗಿದೆ. ಅದು ಅಲ್ಲದೆ ಪ್ರತಿಯೊಂದು ಕಾರ್ಮಿಕರಿಗೂ, ಇಲ್ಲಿ ದುಡಿಯುವವರಿಗೂ, ಪ್ರತಿಯೊಬ್ಬರಿಗೂ ಆಟೋ ಅಗತ್ಯ ಬಿದ್ದಿದೆ. ಈ ಆಟೋದಲ್ಲಿ ದುಡಿಯುವಂಥವರು ತುಂಬ ಬಹಳ ಬಡವರಾಗಿರುತ್ತಾರೆ. ಅವರಿಗೆ ಮಕ್ಕಳನ್ನು ಸಾಕಲು ತುಂಬ ಕಷ್ಟ ಆಗುತ್ತದೆ. ಪ್ರತಿಯೊಂದಕ್ಕೂ ಬೆಲೆ ಏರಿದ ಕಾರಣ ಈ ರಿಕ್ಷಾದಲ್ಲಿ ದುಡಿಯುವುದೇ ತುಂಬ ಕಷ್ಟದ ಕೆಲಸ. ಅದರ ನಂತರ ಇನ್ನೂ ಗ್ಯಾಸಿಗೆ ಬೆಲೆ ಏರಿಕೆಯಾಗುತ್ತಾ ಹೋದ, ಅದು ಅಲ್ಲದೆ ಗ್ಯಾಸಿಗೆ ಮಾತ್ರ ಅಲ್ಲ, ನಮ್ಮ ರಿಕ್ಷಾದ ಬಿಡಿ ಭಾಗಗಳಿಗೂ ದಿನ ಬೆಲೆ ಏರುತ್ತಾ ಹೋಗುತ್ತದೆ. ಆದ ಕಾರಣ ನಮ್ಮ ವಿನಂತಿ ಏನೆಂದರೆ, ಈ ಕೇಂದ್ರ ಸರ್ಕಾರದವರು ಈ ಗ್ಯಾಸಿಗೆ ಏರಿಸಿದ ಬೆಲೆಯನ್ನು ಕೂಡಲೇ ಇಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಪಾಶ್ಚಾತ್ಯ ದೇಶಗಳಲ್ಲಿ ನಡೆಯುವಂಥ ಯುದ್ಧವನ್ನು ನೇಪವಾಗಿಟ್ಟುಕೊಂಡು ಇಲ್ಲಿ ಗ್ಯಾಸಿನ ಬೆಲೆಯನ್ನು ಏರಿಸಿದ್ದು ಅದು ತುಂಬ ಜೋಲಕರವಾಗಿರುತ್ತದೆ.
ಇಷ್ಟು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ STTU. ದುಡಿಯುವ ಕೈಗಳಿಗೆ ನ್ಯಾಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್, ಅದೇ ರೀತಿ ಆಟೋ ಚಾಲಕರ ಯೂನಿಯನ್ ಪುತ್ತೂರು ತಾಲೂಕು ಸಮಿತಿ ಇದರ ವತಿಯಿಂದ ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ ಏರಿಕೆಯನ್ನು ಮಾಡಿದ್ದನ್ನು ಖಂಡಿಸಿ ಇವತ್ತು ಸಾಂಕೇತಿಕವಾದ ಒಂದು ಪ್ರತಿಭಟನೆಯನ್ನು ಈ ಒಂದು ಪುತ್ತೂರು ಪರಿಸರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಯ ಘನ ಅಧ್ಯಕ್ಷತೆಯನ್ನು ಅಲಂಕರಿಸಿದಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಪುತ್ತೂರು ತಾಲೂಕು ಸಮಿತಿ ಇದರ ಅಧ್ಯಕ್ಷರಾದಂತಹ ಆಸಿಫ್ ಮುಕ್ವೇರ್ ಅವರೇ, ಅದೇ ರೀತಿ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯರು, ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂತಹ ಸಲೀಂ GK ಗುರುವಾನ್ಕರ್ ಅವರೇ, ಅದೇ ರೀತಿ ಅಮಿದಾಕರ್ ಅವರೇ ಹಾಗೂ ಇನ್ನಿತರ ಪುತ್ತೂರು ತಾಲೂಕು ಸಮಿತಿಯ ನಾಯಕರುಗಳೇ ಹಾಗೂ ನನ್ನ ಎಲ್ಲ ಆತ್ಮೀಯರೇ, ಹೋರಾಟಗಾರರೇ, ಆರಕ್ಷಕ ಠಾಣದವರೇ, ಅದೇ ರೀತಿ ಪತ್ರಿಕಾ ಮಾಧ್ಯಮದವರೇ, ಈ ಊರಿನ ನಾಗರಿಕರೇ, ಎಲ್ಲರಿಗೂ ಕೂಡ ಶುಭ ಮುಂಜಾನೆಯ ಶುಭ ಕಾಮನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇಂದು ದೇಶದಲ್ಲಿ ಕೇಂದ್ರ ಸರ್ಕಾರ ನಾವು ಅಚ್ಚೇ ದಿನ ತರ್ತೇವೆ ಅಂತ ಹೇಳಿಕೊಂಡು ಈಗಾಗಲೇ ಕಳೆದ 2 ಅವಧಿಯನ್ನು ಪೂರ್ಣಗೊಳಿಸಿ ಈಗಾಗಲೇ 3ನೇ ಅವಧಿಯಲ್ಲಿ ಅಧಿಕಾರವನ್ನು ನಡೆಸುತ್ತಿರುವಂತಹ ಮೋದಿ ಸರ್ಕಾರ ಈಗಲೂ ಕೂಡ ಹೇಳ್ತಾ ಇದೆ ಅಚ್ಚೇ ದಿನ ತರ್ತೇವೆ. ಇವರ ಅಚ್ಚೇ ದಿನನ್ನು ಕಾಯ್ದುಕೊಂಡು ಕುಳಿತಂತಹ ಅದೆಷ್ಟೋ ಜೀವಗಳು ಇವತ್ತು ಮಣ್ಣಿನಡಿಯಲ್ಲಿ ಇದೆ. ಅಂದ್ರೆ ಇವರ ಅಚ್ಚೇ ದಿನ ಕಾದು ಸುಸ್ತಾಗಿ ಲಾಸ್ಟಿಗೆ ಅವರು ಇಲ್ಲಿ ಜೀವ ಬಿಟ್ಟದ್ದು ಕೂಡ ನಾವು ಕಾಣ್ತಾ ಇದ್ದೇವೆ. ಇನ್ನು ಕೂಡ ಕೆಲವರು ಈಗಾಗಲೇ ಬದುಕುತ್ತಾ ಕಾಯ್ತಾ ಇದ್ದಾರೆ, ಅಚ್ಚೇ ದಿನ ಬರ್ತದೆ ಅಂತ. ಆತ್ಮೀಯರೇ, ಎಲ್ಲಿವರೆಗೆ ಇವರ ಅಚ್ಚೇ ದಿನ ಬಂದಿದೆ ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಬಹಳ ದೊಡ್ಡ ಒಂದು ಅಚ್ಚೇ ದಿನ ಬಂದಿದೆ. ಅದು ಯಾವುದು ಅಂತ ಹೇಳಿದ್ರೆ, ನಮ್ಮ ದೇಶವು ಯಾವ ದೇಶದಿಂದ ಪೆಟ್ರೋಲಿಯಂ ಖರೀದಿಸಬೇಕೆಂಬುದನ್ನು ಒಬ್ಬ ಅವಿವೇಕಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮಗೆ ಗ್ರೀನ್ ಸಿಗ್ನಲ್ ಕೊಡುವವರೆಗೆ ನಮ್ಮ ಭಾರತ ದೇಶ ಅಚ್ಚೇ ದಿನ ಆಗಿದೆ. ಇದಾಗಿದೆ ಭಾರತ ದೇಶದ ಅಚ್ಚೇ ದಿನ. ನಮ್ಗೆ ನಾಚಿಕೆ ಆಗ್ಬೇಕು. ನಾವು ಸ್ವಾಭಿಮಾನದಿಂದ ಬದುಕುವವರು. ನಮ್ಮ ಭಾರತ ದೇಶ ಅಂತ ಹೇಳಿದ್ರೆ ಯಾರಿಗೂ ಕೂಡ ತಲೆಬಾಗುವವರಲ್ಲ, ಯಾವ ದೇಶದ ಎದುರು ಕೂಡ ಮಂಡಿ ಊರುವವರಲ್ಲ. ನಾವು ಕೆಚ್ಚೆದೆಯ ವೀರರು. ನಮ್ಮ ಇತಿಹಾಸ ಪುಟಗಳಲ್ಲಿ ಕೂಡ ಇದೇ ನಮ್ಗೆ ಕಲಿಸಿಕೊಟ್ಟದ್ದು. ಯಾರ ಮುಂದೆಯೂ ಕೂಡ ನಾವು ತಲೆಬಾಗುವವರಲ್ಲ. ಆದರೆ ಇವತ್ತಿನ ಪ್ರಸಕ್ತ ಸನ್ನಿವೇಶದಲ್ಲಿ ನಮ್ಮ ದೇಶವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಂದು ದೇಶದ ಅಪ್ಪಣೆಯನ್ನು ಪಡೆಯಬೇಕಾದದ್ದು ಇದು ಈ ದೇಶದ ಅತಿ ದೊಡ್ಡ ದುರಂತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೋದಿಜಿ ಅವರೇ, ನೀವು ಹೇಳಿದಂತಹ ಅಚ್ಚೇ ದಿನ ಇದುವೇನಾ? ನೀವು ಈ ಭಾರತ ದೇಶದ ಜನಸಾಮಾನ್ಯರಿಗೆ ನೀಡಿದಂತಹ ಅಚ್ಚೇ ದಿನ ಇದುವೇನಾ? ನೋಡಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಇದೆ, ಹೌದು, ನಾವು ಒಪ್ಪಿಕೊಳ್ತೇವೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ರೀತಿಯ ಕೊರತೆ ಆಗಲಿಲ್ಲ. ಇಷ್ಟರವರೆಗೆ ಗ್ಯಾಸಿನ ಕೊರತೆ ಆಗಲಿಲ್ಲ. ಇಲ್ಲಿ ಸರಬರಾಜು ಮಾಡುವುದರಲ್ಲಿ ಆಗಿರ್ಬೋದು, ಗ್ಯಾಸ್ ತೈಲ ಇಲ್ಲಿ ಪೂರೈಕೆ ಮಾಡುವುದರಲ್ಲಿ ಕೊರತೆ ಆಗಲಿಲ್ಲ. ನಮ್ಮಲ್ಲಿ ಬೇಕಾದಷ್ಟು ಸ್ಟಾಕ್ ಇದೆ ಅಂತ ಈಗಾಗಲೇ ಗ್ಯಾಸ್ ಏಜೆನ್ಸಿಗಳು ಹೇಳ್ತಾ ಇದ್ದಾರೆ. ಆದರೆ ನೀವು ಬಡ ಜನರು, ಅದು ಕೂಡ ದಿನಗೂಲಿಗಾಗಿ ದುಡಿಯುವವರು, ಬೆಳಗ್ಗೆ ಮುಂಜಾನೆಯಿಂದ ರಾತ್ರಿ 12 ಗಂಟೆವರೆಗೂ ದುಡಿಯುವಂತಹ ಈ ಆಟೋ ಚಾಲಕರ ಆ ಒಂದು LPG ದರವನ್ನು ಏರಿಕೆ ಮಾಡಿ ತಾವುಗಳು ಈ ಬಡ ಜನರು ಈಗಾಗಲೇ ಬೆಲೆ ಏರಿಕೆಯಲ್ಲಿ ಈಗಾಗಲೇ ಅವರು ಸುಸ್ತಾಗಿದ್ದಾರೆ. ದಿನಬಳಕೆಯ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಲಿಕ್ಕೆ ಗೊತ್ತಿಲ್ಲ.
ಯಾವುದೇ ವಸ್ತುವನ್ನು ಇಲ್ಲಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಬೆಲೆ ಏರಿಕೆ. ಈಗಾಗಲೇ ಪ್ರತಿಯೊಂದು ಬೆಲೆಯು ಗಗನಕ್ಕೇರಿದೆ. ಅದರ ಮಧ್ಯದಲ್ಲೇ ತಾವುಗಳು ಈ ಒಂದು ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತಹ ಯುದ್ಧದ ನೆಪವೊಡ್ಡಿ ಈ ಆಟೋ ಚಾಲಕರ ಜೀವನಕ್ಕೆ ನೀವು ಕತ್ತರಿಯನ್ನು ಹಾಕಿದ್ದೀರಿ. ನಾವು ಖಂಡಿತವಾಗಿಯೂ ಇದನ್ನು ಖಂಡಿಸ್ತಾ ಇದ್ದೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ದೊಡ್ಡ ಮಟ್ಟದಲ್ಲಿ, ದೊಡ್ಡ ಕಂಠದಲ್ಲಿ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇದೊಂದು ಸಾಂಕೇತಿಕವಾದ ಒಂದು ಪ್ರತಿಭಟನೆ ಮಾತ್ರ. ಮುಂದಿನ ದಿನಗಳಲ್ಲಿ ನೀವು ಕೂಡಲೇ ಈ ದರ ಏರಿಕೆಯನ್ನು ನೀವು ಒಂದು ವೇಳೆ ಅದನ್ನು ಕಮ್ಮಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ನಾವು ಮಾಡಲಿಕ್ಕೆ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಅದು ಮಾತ್ರವಲ್ಲ, ಗೃಹ ಬಳಕೆಯ ಗ್ಯಾಸ್ಗೂ ಕೂಡ ಈಗ ಅನಿಲ ಬೆಲೆ ಏರಿಕೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ 60 ರೂಪಾಯಿ ಕೂಡ ರೇಟ್ ಜಾಸ್ತಿ ಆಗಿದೆ. ಅದಕ್ಕೂ ಕೂಡ ಅಂದ್ರೆ ಈ ಬಡ ಸಾಮಾನ್ಯರು, ದಿನಗೂಲಿಗಾಗಿ ದುಡಿಯುವಂತಹ ಈ ಕಾರ್ಮಿಕರು ಅವರ ಜೀವನವನ್ನು ಹೇಗೆ ಅವರು ಸಾಗಿಸಬೇಕು? ದಿನಗೂಲಿ 300 ರೂಪಾಯಿ 500 ರೂಪಾಯಿ ಒಳಗೆ ದುಡಿಯುವಂತಹ ಈ ನಾಗರಿಕರು, ಈ ಜನಸಾಮಾನ್ಯರು ತನ್ನ ಜೀವನವನ್ನು ಯಾವ ರೀತಿ ಅವರು ಕಟ್ಕೊಳ್ಬೇಕು, ಅಥವಾ ಅವರ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ಅವರು ಕಟ್ಟಬೇಕು? ತಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ತಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ತಮ್ಮ ಮಕ್ಕಳು ಲಾಯರ್ ಆಗಬೇಕು ಅಂತ ಹೇಳಿ ಮನೆಯಲ್ಲಿ ಕೂತು ಕನಸು ಕಾಳ್ತಾ ಇದ್ದಾರೆ. ಆದರೆ ನೀವು ಈ ರೀತಿಯ ಬೆಲೆ ಏರಿಕೆಗಳನ್ನು ಮಾಡುವುದರಿಂದ ಅವರ ಜೀವನದ ಆ ಭವಿಷ್ಯವನ್ನು ಅವರು ಯಾವ ರೀತಿ ಕಟ್ಟಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರದಲ್ಲಿ ಹಾಗೂ ರಾಜ್ಯ ಸರ್ಕಾರದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ರೀತಿಯ ಬೆಲೆ ಏರಿಕೆಯಿಂದ ಅವರು ದಿನಬಳಕೆ ವಸ್ತುಗಳನ್ನಾದರೂ ಯಾವ ರೀತಿ ಖರೀದಿಸಬೇಕು? ಅವರು ದುಡಿದಂತಹ ಆ ದೊಡ್ಡ ಮೊತ್ತವನ್ನು ಈ ರೀತಿಯಾಗಿ ಗ್ಯಾಸ್ಗೆ ಬಳಸಿದ್ರೆ ಅವರು ಮನೆಗೆ ಕೊಂಡು ಹೋಗುವುದು ಯಾವ ರೀತಿಯಾಗಿ ಅವರು ಮನೆಗೆ ಬೇಕಾದ ವಸ್ತುಗಳನ್ನು ಕೊಂಡು ಹೋಗಬಹುದು? ನೀವೆಲ್ಲರೂ ಕೂಡ ಆಲೋಚಿಸಬೇಕಾದಂತಹ ಒಂದು ವಿಷಯವಾಗಿದೆ. ಅವರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅವರ ದಿನ ಬದುಕಿಗಾಗಿ ಅಥವಾ ಅವರ ಜೀವನ ಉಪಯೋಗಕ್ಕಾಗಿ ಅವರು EMIಗಳನ್ನು ಮಾಡಿದ್ದಾರೆ. ಮಕ್ಕಳನ್ನು ಶಾಲಾ ಕಾಲೇಜಿಗೆ ಕಲಿಸಬೇಕಾದರೆ ಪರ್ಸನಲ್ ಆಗಿ ಲೋನ್ಗಳನ್ನು ಮಾಡಿದ್ದಾರೆ. ಮನೆ ಕಟ್ಟಬೇಕಾದರೆ ಅದಕ್ಕೂ ಕೂಡ ಲೋನ್ ಮಾಡಿದ್ದಾರೆ. ಅದು ಮಾತ್ರವಲ್ಲ, ಒಂದು ವೆಹಿಕಲ್ ಅನ್ನು ಖರೀದಿಸಬೇಕಾದ್ರೆ, ಒಂದು ಆಟೋವನ್ನು ಖರೀದಿಸಬೇಕಾದ್ರೂ ಕೂಡ ಅದಕ್ಕೂ ಕೂಡ ಲೋನ್ ಮಾಡಿದ್ದಾರೆ. ಅವರ ಪ್ರತಿಯೊಂದು ವಿಷಯದಲ್ಲೂ ನಾವು ತೆಗೆದು ನೋಡುವುದಾದರೆ ಪ್ರತಿಯೊಂದು ಕೂಡ ಅವರು ಒಂದು ಬ್ಯಾಂಕ್ ಲೋನಿಗೆ ಅವಲಂಬಿತರಾದಂತಹ ಒಂದು ವರ್ಗವಾಗಿರುತ್ತದೆ. ಈ ದುಡಿಯುವ ಕೈಗಳಂದ್ರೆ ಈ ಆಟೋ ಚಾಲಕರು. ಈ ಆಟೋ ಚಾಲಕರು ಒಂದು ದಿನದ ಈ ದುಡಿಮೆಯಲ್ಲಿ ಅದರಲ್ಲಿ ಈ ರೀತಿಯಾಗಿ ನೀವು ದುಪ್ಪಟ್ಟು ಮಾಡಿದಂತಹ ಈ ಗ್ಯಾಸ್ನ ಬೆಲೆಗೆ ಅವರು ಗ್ಯಾಸ್ ಖರೀದಿಸಿಕೊಂಡು ಅವರು ಆಟೋ ಚಾಲಾಯಿಸಿ ಯಾವ ರೀತಿ ತನ್ನ ಕುಟುಂಬವನ್ನು ಅವರು ಪೋಷಣೆ ಮಾಡಬಹುದು? ಇದೆಲ್ಲವೂ ಕೂಡ ಆಟೋ ಚಾಲಕರ ಅವರ ಸಂಕಷ್ಟಗಳನ್ನಾಗಿರುತ್ತದೆ. ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, 1 ರೂಪಾಯಿ ಗ್ಯಾಸ್ ಬೆಲೆ ಏರಿಕೆ ಆಗುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಧಿಕಾರ ಇಲ್ಲದಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಇಲ್ಲಿ 1 ರೂಪಾಯಿ ಗ್ಯಾಸ್ ರೇಟ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ನಿಮ್ಮ ದೊಡ್ಡ ದೊಡ್ಡ ಗ್ಯಾಸ್ ಅಂಡೆಗಳು ಬೀದಿಗೆ ಬರ್ತಾ ಇತ್ತಲ್ವಾ? ನಿಮ್ಮ ಸೌದೆಗಳೆಲ್ಲ ಬೀದಿಗೆ ಬರ್ತಾ ಇತ್ತಲ್ವಾ? ನಿಮ್ಮ ದೊಡ್ಡ ದೊಡ್ಡ ಟ್ವೀಟ್ಗಳು ಆಗ್ತಾ ಇತ್ತಲ್ವಾ? ಸ್ಮೃತಿ ಇರಾನಿ, ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಕಟೀಲ್, ರಾಘವೇಂದ್ರ ಎಲ್ಲರೂ ಕೂಡ ನೀವು ಟ್ವೀಟ್ಗಳನ್ನು ಮಾಡ್ತಾ ಇದ್ರಲ್ಲ, ಎಲ್ಲಿದ್ದೀರಿ ಇವಾಗ ನೀವು? ಈಗ 60 ರೂಪಾಯಿ ಜಾಸ್ತಿ ಆಗಿದೆ. ಈಗಾಗಲೇ ಜಾಸ್ತಿ ಆಗಿದೆ ಗ್ಯಾಸ್ ರೇಟು, ಅದಕ್ಕಿಂತಲೂ ಜಾಸ್ತಿ ಆಗಿ ಈಗ 60 ರೂಪಾಯಿ ಜಾಸ್ತಿ ಆಗಿದೆ. ಈಗಿನ ಬೆಲೆ 915 ರೂಪಾಯಿಗೆ ಹೋಗಿ ಮುಟ್ಟಿದೆ. ಎಲ್ಲಿದ್ದೀರಿ ತಾವುಗಳು? ಯಾವಾಗ ಬರ್ತದೆ ನಿಮ್ಮ ಬೀದಿಗೆ ಗ್ಯಾಸ್ ಅಂಡೆಗಳು? ಯಾವಾಗ ನೀವು ಸೌದೆ ಹೊಳೆಯನ್ನು ಇಲ್ಲಿ ಉರಿಸ್ತಾ ಇರಿ? ರಸ್ತೆ ಬದಿಗೆ ಬಂದು ನೀವು ಯಾವಾಗ ಪ್ರತಿಭಟನೆ ಮಾಡ್ತೀರಿ? ಈ ಆಟೋ ಚಾಲಕರಿಗಾಗಿ, ಈ ಜನಸಾಮಾನ್ಯರಿಗಾಗಿ ಯಾವಾಗ ನೀವು ಪ್ರತಿಭಟನೆ ಮಾಡ್ತೀರಿ? ಎಲ್ಲವೂ ನಾಟಕ ಎಂಬುದು ಈಗಾಗಲೇ ಜನಸಾಮಾನ್ಯರು ಅರ್ಥಕೊಂಡಿದ್ದಾರೆ. ಈಗ ನಿಮ್ಗೆ ಬಾಯಿ ಬರುವುದಿಲ್ಲ ಮಾತಾಡ್ಲಿಕ್ಕೆ. ಈ ಬಡ ಸಾಮಾನ್ಯರಿಗಾಗಿ, ಈ ಜನಸಾಮಾನ್ಯರಿಗಾಗಿ ನೀವ್ಯಾರು ಕೂಡ ಮಾತಾಡದಿದ್ರು
ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಇರುವುದೇ ಈ ಕಾರ್ಮಿಕರಿಗೋಸ್ಕರ, ಈ ದುಡಿಯುವ ಕೈಗಳಿಗೋಸ್ಕರ. ಇದು ರಾತ್ರಿ ಹಗಲನ್ನು ನೋಡದೆ ನಿರಂತರವಾಗಿ ಅವರ ಸಂಕಷ್ಟಗಳಿಗೆ ಧ್ವನಿ ಮೊಳಗಿಸುವಂತಹ ಒಂದು ಸಂಘಟನೆ, ಒಂದು ಹೋರಾಟದ ಶಕ್ತಿ ಈ ದೇಶದಲ್ಲಿ ಇದ್ರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಗೆ ಅರಿವಿದೆ, ನಮ್ಮ ಜನಸಾಮಾನ್ಯರ ಕಷ್ಟಗಳ ಬಗ್ಗೆ ನಮಗೆ ಅರಿವಿದೆ. ಅವರು ಯಾವ ರೀತಿ ಅವರ ಜೀವನವನ್ನು ನಡೆಸ್ತಾರೆ ಎಂಬುದು ಕೂಡ ನಮಗೆ ಅರಿವಿದೆ. ನೀವು ಇಲೆಕ್ಷನ್ ಬರುವಂತಹ ಸಂದರ್ಭದಲ್ಲಿ, ವೋಟ್ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಹೋಗಿ ಕೊಡುವಂತ ಟೊಳ್ಳು ಭರವಸೆಗಳೆಲ್ಲ ನಾವು ನೀಡುವಂಥದ್ದು. ನಾವು ಅವರ ಹೆಗಲಿಗೆ ಹೆಗಲು ಕೊಟ್ಟು ಅವರ ಪರವಾಗಿ ಹೋರಾಟ ಮಾಡುವ ಒಂದು ಸಂಘಟನೆ ಆಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್. ಮೋದಿಜಿಯವರು ಹೇಳಿದ್ರು, ನಿಮ್ಗೆ ಅಚ್ಚೇ ದಿನ ತರ್ತೇವೆ. ಏನ್ ತರ್ತೇವೆ? ನಿಮ್ಗೆ ಅಚ್ಚೇ ದಿನ ತರ್ತೇವೆ. ಅದರ ಮೊದಲ ಹಂತದಲ್ಲಿ ಅವರು ಹೇಳಿದ್ರು ನೋಡಿ, ಅವ್ರು ಹಾಗೇನೆ ಹೇಳಿದ್ದು, ಬಾಯೋ ಬೆಹನೋ ಹೀಗೆ ಹೇಳಿದ್ದು, ನಿಮ್ಗೆ ನಾವು ಏನ್ ಮಾಡ್ತೇವೆ, ವಿದೇಶದಿಂದ ಕಪ್ಪು ಹಣವನ್ನು ತಕೊಂಡ್ಬಂದು ನಮ್ಮ ಇಂಡಿಯಾಕ್ಕೆ ತಕೊಂಡ್ಬಂದು ಎಲ್ಲ ಜನರ ಅಕೌಂಟಿಗೆ ಎಷ್ಟಾಗ್ತೇವೆ, 15 ಲಕ್ಷ ರೂಪಾಯಿ ಆಗ್ತೇವೆ ಅಂತ ಹೇಳಿದ್ರು. ಯಾರು ಹೇಳಿದ್ದು? ವಿಶ್ವಗುರು. ಯಾರು ಹೇಳಿದ್ದು? ವಿಶ್ವಗುರು ಮೋದಿಜಿ ಅವರು, ನಮ್ಮ ಪ್ರಧಾನಿ ಮೋದಿಜಿ ಅವರು ಹೇಳಿದ್ದು. ಇದು ನಾನು ಹೇಳಿದ್ದಲ್ಲ, ನಾನು ಇವತ್ತು ಖಾಲಿ ಈ ಭಾಷಣದಲ್ಲಿ ಮಾತ್ರ ನೆನಪಿಸ್ತಾ ಇದ್ದೇನೆ. ಅವ್ರು ಹೇಳಿದ್ದು, ನಿಮ್ಮ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಆಗ್ತೇವೆ. 15 ಲಕ್ಷ ಬಿಡಿ, ನಮ್ಮ ಅಕೌಂಟ್ ಅಲ್ಲಿ ಇದ್ದದ ಹಣವೇ ಇಲ್ಲಲ್ಲ ಇಲ್ಲಿ. ನಮ್ಮ ಅಕೌಂಟ್ ಅಲ್ಲಿ ಇದ್ದದ ಹಣವೇ ಇಲ್ಲಿ ಏನಾಗ್ತಾ ಇದೆ, ಕಟ್ ಆಗ್ತಾ ಇದೆ ಅಲ್ಲ. ನಾನು ಮೋದಿಜಿ ಅವರಿಗೆ ಹೇಳ್ತಾ ಇದ್ದೇನೆ, ನೀವು ನಮ್ಗೆ 15 ಲಕ್ಷ ಕೊಡದಿದ್ರು ಪರವಾಗಿಲ್ಲ, ನಮ್ಮ ಅಕೌಂಟ್ ಅಲ್ಲಿ ಇದ್ದ ಹಣ ಉಂಟಲ್ಲ ಅದಿದ್ರೆ ನಮ್ಗೆ ಸಾಕು. ಇದೀಗ ಇಲ್ಲಿ ಕಟ್ ಆಗ್ತಾ ಇದೆ ಅಲ್ಲ. ಇದಾಗಿರ್ತದೆ ನಮ್ಮ ದೇಶದಲ್ಲಿ ನಡೆಯುವಂತಹ ವಾಸ್ತವ ಘಟನೆಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಭರವಸೆಗಳನ್ನು ನೀಡಿದ್ರು ನಮ್ಗೆ. ಯಾವ ರೀತಿಯ ಭರವಸೆ? ನಿಮಗೆಲ್ಲರಿಗೂ ಕೂಡ ನಾನು ಉದ್ಯೋಗ ಕೊಡ್ತೇನೆ, ಎಲ್ಲರಿಗೂ ಕೂಡ. ನೀವು ಯಾರು ಹೆದರಬೇಡಿ, ನಾನು ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಬ್ಬರಿಗೂ ಇಲ್ಲಿ ಎಷ್ಟೋ ನಿರುದ್ಯೋಗಗಳಿದ್ದಾರೆ. ಅವರು ಎಲ್ಲರೂ ವಿದ್ಯಾವಂತರು, ಗ್ರಾಜುಯೇಟ್ಸ್, ಎಲ್ಲರೂ ಕೂಡ ಕಲಿತವರು. ನೀವು ಯಾರು ಕೂಡ ಹೆದರಬೇಡಿ, ನಿಮ್ಗೆಲ್ಲರಿಗೂ ಕೂಡ ನಾನು ಉದ್ಯೋಗ ಕೊಡ್ತೇನೆ. ಮೋದಿಜಿ ಅವರೇ, ನೀವು ನಮ್ಗೆ ಉದ್ಯೋಗ ಕೊಟ್ರಾ? ಇಲ್ಲ. ನೀವು ನೆಕ್ಸ್ಟ್ ನಮ್ಗೆ ಏನ್ ಹೇಳಿದ್ದು? ನೀವು ಹೋಗಿ ಪಕೋಡ ಮಾರಿ ಅಂತ ಹೇಳಿದ್ದು. ಏನ್ ಮೋದಿಜಿ ಅವರೇ, ನೀವು ಉದ್ಯೋಗ ಕೊಡ್ತೇನೆ ಅಂತ ಹೇಳಿ ನೀವು ನಮ್ಗೆ ಹೇಳ್ತಾ ಇರುವಂತದ್ದು ನೀವು ಪಕೋಡ ಮಾರಿ, ಇದು ಕೂಡ ಒಂದು ಉದ್ಯೋಗ ಅಂತ ಹೇಳ್ತಾ ಇದ್ದೀರಿ. ಇದುವಾ ಈ ಜನಸಾಮಾನ್ಯರು ಇಲ್ಲಿ ಕಾಯ್ತಾ ಇರುವಂತದ್ದು? ಇದುವಾ ಈ ಜನಸಾಮಾನ್ಯರು ಕಾಯ್ತಾ ಇರುವಂತದ್ದು? ಇದಾಗಿರುತ್ತದೆ ಇವರು ನಮಗೆ ಕೊಡುವಂತಹ ಒಂದೊಂದು ಭರವಸೆಗಳು. ಸರಿಸುಮಾರು 2 ಅವಧಿಯನ್ನು ಪೂರೈಸಿ ಈಗ 3ನೇ ಅವಧಿಯಲ್ಲಿ ನಾವು ಇದ್ದೇವೆ. ಆದ್ರೆ ಎಲ್ಲಿದೆ ನಮ್ಗೆ ಅಚ್ಚೇ ದಿನ್? ಎಲ್ಲಿದೆ ನಮ್ಗೆ ಅಚ್ಚೇ ದಿನ್? ಖಂಡಿತವಾಗಿಯೂ ಈ ದೇಶ ಅಚ್ಚೇ ದಿನ್ನಲ್ಲಿಲ್ಲ. ಆದ್ರೆ ನಮ್ಮ ದೇಶ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಕೆಲವೊಂದು ಅಂಧಭಕ್ತರಾಗಿರ್ಬೋದು ಅಥವಾ ಕೆಲವೊಂದು ಗೋಧಿ ಮೀಡಿಯಾಗಳು ಕೂಡ ಆಗಿರ್ಬೋದು, ಎಲ್ಲರನ್ನು ನಾನು ಹೇಳುವುದಿಲ್ಲ. ಅವರಿಗಾಗಿಯೇ ಕೆಲವರು ಇಲ್ಲಿದ್ದಾರೆ, ಅವರನ್ನೇ ಹೈಲೈಟ್ ಮಾಡುವಂತವರು. ಆದ್ರೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಗತಿ ಆಗ್ತಾ ಇದೆ. ಏನು ಪ್ರಗತಿ ಆಗಿದೆ? ಏನು ಪ್ರಗತಿ ಆಗ್ತಾ ಇದೆ ಅಂತ ಹೇಳಿ ಈಗ ಜನಸಾಮಾನ್ಯರು ನಿಮ್ಮ ಮುಂದೆ ಕೇಳ್ತಾ ಇದೆ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಮ್ಮ ದೇಶ ಅಭಿವೃದ್ಧಿಯಲ್ಲಿ ಪ್ರಗತಿ ಆಗದಿದ್ದರೂ ಕೂಡ ನಮ್ಮ ಭಾರತ ದೇಶದ ಪ್ರಧಾನಿಯ ಆ ಗಡ್ಡ ಬೆಳೆಯುವುದರಲ್ಲಿ ಮಾತ್ರ ಖಂಡಿತವಾಗಿ ಇಲ್ಲಿ ಪ್ರಗತಿಯಾಗಿದೆ. ಅದನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಗಡ್ಡ ಮಾತ್ರ ಬಹಳ ಚಂದವಾಗಿ ಬೆಳೀತಾ ಇದೆ, ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಲ್ಲ ಮಾನ್ಯ ಪ್ರಧಾನಿಯವರೇ, ಕೇಂದ್ರ ಸರ್ಕಾರದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇದೆಲ್ಲ ನಮಗೆ ಬೇಕಾದಂಥದ್ದು. ನಮ್ಮ ದೇಶ ಅಭಿವೃದ್ಧಿ ಆಗಬೇಕು. ನಾವು ಶೈಕ್ಷಣಿಕವಾಗಿ, ನಾವು ಆರ್ಥಿಕವಾಗಿ, ಎಲ್ಲ ಮೂಲ ಸೌಕರ್ಯಗಳಲ್ಲಿ ನಾವು ಅಭಿವೃದ್ಧಿ ಆಗಬೇಕು. ಈ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಜನಸಾಮಾನ್ಯರ
ಇಲ್ಲಿರುವಂತಹ ಎಲ್ಲ ಪ್ರತಿನಿಧಿಗಳು, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ, ಎಲ್ಲ ಜನಪ್ರತಿನಿಧಿಗಳು ಕೂಡ ನೀವು ಜನರ ಓಟನ್ನು ಪಡೆದುಕೊಂಡಿದ್ದೀರಿ. ಆದರೆ ಇವತ್ತು ಬೀದಿಗಿಳಿಯುವವರು ಇದೇ ಜನಸಾಮಾನ್ಯರಾಗಿರುತ್ತಾರೆ. ತಮ್ಮ ಹಕ್ಕುಗಳಿಗಾಗಿ, ತಮ್ಮ ನ್ಯಾಯಕ್ಕಾಗಿ ಅವರು ತನ್ನ ಒಂದು ದಿನದ ಆ ದುಡಿಮೆಯನ್ನು ಸೈಡಿಗಿಟ್ಟವರು ಇವತ್ತು ಬಂದಿದ್ದಾರೆ. ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ರೋಡಿನಲ್ಲಿ ಬಂದು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ? ತನ್ನ ದುಡಿಮೆಯನ್ನು ಅವರು ಸಾಗಿಸಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ಅವರ ನೋವನ್ನು ಅವರು ಹೇಳ್ತಾ ಇದ್ದಾರೆ. ನೋಡಿ, ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದಾರೆ, ಈ ಆಟೋ LPG ದರವನ್ನು ನೀವು ಇಳಿಸಿ, ನಮ್ಮ ಜೀವನಕ್ಕೆ ಒಂದು ಮಾರ್ಗವನ್ನು ನೀವು ನೀಡಿ. ನಾವು ದಿನಗೂಲಿಗಾಗಿ ದುಡಿಯುವವರು, ನಾವು ಒಂದು ದಿನ ಎಲ್ಲಿಯಾದರೂ ನಾವು ದುಡಿಯದಿದ್ದರೆ ನಮ್ಮ ಮಕ್ಕಳು ಇಲ್ಲಿ ಹಸಿವಿನಿಂದ ಬಳಲಬೇಕಾಗ್ತದೆ. ಅವರ ಜೀವನದ ಭವಿಷ್ಯವನ್ನು ಇಲ್ಲಿ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲವೂ ಕೂಡ ಇಲ್ಲಿನ ಆಟೋ ಚಾಲಕರ ನೋವುಗಳಾಗಿರುತ್ತದೆ. ಈ ನೋವುಗಳನ್ನಾಗಿರುತ್ತದೆ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಇಡ್ತಾ ಇದೆ. ನಾನು ಇಲ್ಲಿರುವಂತಹ ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿನ ಪತ್ರಿಕಾ ಮಾಧ್ಯಮರಲ್ಲಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ದೃಶ್ಯ ಮಾಧ್ಯಮವಾಗಿರಲಿ ಅಥವಾ ಅದು ಪತ್ರಿಕಾ ಮಾಧ್ಯಮ ಆಗಿರಲಿ, ನಿಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ನೀವು ಎಲ್ಲವನ್ನು ಕೂಡ ನೀವು ಪ್ರಸಾರ ಮಾಡ್ತೀರಿ. ನೀವು ಮೋದಿಜಿ ಗಲ್ಫಿಗೆ ಹೋದ್ರು ಕೂಡ ನೀವು ಪ್ರಸಾರ ಮಾಡ್ತೀರಿ, ನೀವು ಒಂದು ಇರುವೆ ಸತ್ರು ಕೂಡ ನೀವು ಪ್ರಸಾರ ಮಾಡ್ತೀರಿ, ಎಲ್ಲವೂ ಕೂಡ ಮಾಡ್ತೀರಿ. ಆದರೆ ಈ ಪಾಪದವರು, ಈ ಜನಸಾಮಾನ್ಯರು, ಈ ದಿನಗೂಲಿಗಾಗಿ ದುಡಿಯುವವರು, ತನ್ನ ಹಕ್ಕಿಗಾಗಿ, ತನ್ನ ಈ ಒಂದು ಗ್ಯಾಸ್ ಬೆಲೆ ದರ ಏರಿಕೆಯ ಆ ಕೇಂದ್ರ ಸರ್ಕಾರ ಮಾಡಿದಂತಹ ಬೆಲೆ ಏರಿಕೆಯ ವಿರುದ್ಧ ಮಾಡುವಂತಹ ಈ ಪ್ರತಿಭಟನೆಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ತಾವುಗಳು ಇದನ್ನು ಕೂಡ ನೀವು ಪ್ರಸಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ನಮ್ಮೊಂದಿಗೆ ಕೈ ಜೋಡಿಸಿ, ನಾವು ನಿಮ್ಮೊಂದಿಗೆ ಕೈ ಜೋಡಿಸುತ್ತೇವೆ. ತಾವುಗಳು ಇಬ್ಬರು ಕೂಡ ಪರಸ್ಪರ ನಾವು ಒಂದೇ ರೂಪದಲ್ಲಿ ಕೈ ಜೋಡಿಸುತ್ತಾ ಈ ಭಾರತ ದೇಶದ ಪ್ರಗತಿಯಲ್ಲಿ ನಾವು ಸಾಕ್ಷಿಗಳಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಪುತ್ತೂರು ತಾಲೂಕು ಸಮಿತಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಈ ಒಂದು ಭಾಷಣವನ್ನು ಆಲಿಸಿದಂತ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಮಗದೊಮ್ಮೆ ಧನ್ಯವಾದಗಳು. ಜೈ ಹಿಂದ್, ಜೈ STTU. ಮಾತುಗಳ ಮೂಲಕ ನಮ್ಮ ಹೋರಾಟಕ್ಕೆ ಇನ್ನಷ್ಟು ಶಕ್ತಿಯನ್ನು ನೀಡಿದಂತಹ ಜನಾಬ್ ಅಬ್ದುಲ್ ರಹಮಾನ್ ಗೋಳಿಯಾರ್ ಜಿಲ್ಲಾಧ್ಯಕ್ಷರು ಮಂಗಳೂರು ನಗರ ಸರ್, ತಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅರ್ಥಪೂರ್ಣ ಭಾಷಣ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಾ ದಯವಿಟ್ಟು ಎಲ್ಲರೂ ಚಪ್ಪಾಳೆಗಳೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. STTU ಆಟೋ ಯೂನಿಯನ್ ಪುತ್ತೂರು ತಾಲೂಕು ಸಮಿತಿ ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಹಾಗೂ ಮಾನ್ಯ ಪೆಟ್ರೋಲಿಯಂ ಸಚಿವರು, ಭಾರತ ಸರ್ಕಾರ ವಿಷಯ ಆಟೋ LPG ದರ ಏರಿಕೆಯನ್ನು ಹಿಂಪಡೆಯುವಂತೆ ಮನವಿ. ಮಾನ್ಯರೇ, ಇತ್ತೀಚಿನ ದಿನಗಳಲ್ಲಿ ಆಟೋ ರಿಕ್ಷಾಗಳಲ್ಲಿ ಬಳಸುವಂತಹ LPG ಇಂಧನದ ದರವನ್ನು ಹೆಚ್ಚಿಸಿರುವುದು ಆಟೋ ಚಾಲಕರಿಗೆ ಮತ್ತು ಸಾಮಾನ್ಯ ಜನರಿಗೆ ತುಂಬಾ ಸಂಕಷ್ಟ ಉಂಟು ಮಾಡ್ತಾ ಇದೆ. ಬಹುತೇಕ ಆಟೋ ಚಾಲಕರು ದಿನನಿತ್ಯದ ಆದಾಯದ ಮೇಲೆ ಅವಲಂಬಿತರಾಗಿದ್ದು ಇಂಧನದ ದರ ಏರಿಕೆಯಿಂದಾಗಿ ಅವರ ಜೀವನೋಪಾಯಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಆಟೋ ಚಾಲಕರು ಪ್ರತಿದಿನದ ಆದಾಯದಿಂದ ಕುಟುಂಬ ನಿರ್ವಹಣೆ, ವಾಹನದ ಬಾಡಿಗೆ, ಬ್ಯಾಂಕ್ ಸಾಲ, ವಾಹನ ನಿರ್ವಹಣೆಯ ಮುಂತಾದ ಖರ್ಚುಗಳನ್ನು ಭರಿಸಬೇಕಾಗಿದೆ. ಆದರೆ LPG ದರ ನಿರಂತರವಾಗಿ ಏರಿಕೆಯಾಗುತ್ತಿರುವುದರಿಂದ ಆಟೋ ಚಾಲಕರಿಗೆ ಜೀವನ ಸಾಗಿಸಲು ತುಂಬಾ ಕಷ್ಟಕರವಾಗ್ತಾ ಇದೆ. ಆದುದರಿಂದ ಸರ್ಕಾರವು ಈ ಕೆಳಗಿನ ಬೇಡಿಕೆಗಳನ್ನು ತಕ್ಷಣ ಪರಿಗಣಿಸಬೇಕು. ನಮ್ಮ ಬೇಡಿಕೆಗಳು: ಆಟೋ LPG ದರ ಏರಿಕೆಯನ್ನು ತಕ್ಷಣ ಹಿಂಪಡೆಯಬೇಕು. ಆಟೋ ಚಾಲಕರಿಗೆ ಇಂಧನದ ಮೇಲೆ ವಿಶೇಷ ಸಬ್ಸಿಡಿ ನೀಡಬೇಕು. ಆಟೋ ಚಾಲಕರ ಬದುಕು ಉಳಿಸುವಂತೆ ಸರ್ಕಾರ ವಿಶೇಷ ಯೋಜನೆಗಳನ್ನು ಜಾರಿಗೆ ತರಬೇಕು. ಸಾರಿಗೆ ಕ್ಷೇತ್ರದ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಸಮಿತಿ ರಚಿಸಬೇಕು. ಈ ಕುರಿತು ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡು ಆಟೋ ಚಾಲಕರ ಸಮಸ್ಯೆಗೆ ನ್ಯಾಯ ಒದಗಿಸಬೇಕು ವಿನಂತಿಸಿಕೊಳ್ಳುತ್ತಾ ಧನ್ಯವಾದಗಳೊಂದಿಗೆ ಆಸಿಫ್ ಮುಖ್ಯ ಅಧ್ಯಕ್ಷರು STTU ಆಟೋ ಯೂನಿಯನ್ ಪುತ್ತೂರು ತಾಲೂಕು ಎಲ್ಲ ಆಟೋ ಯೂನಿಯನ್ ಸದಸ್ಯರ ವತಿಯಿಂದ ನಾವು ಈ ಮನವಿ ಪತ್ರವನ್ನ ನೇರವಾಗಿ ಮಿನಿ ವಿಧಾನಸೌಧದ ಅಧಿಕಾರಿಗಳಿಗೆ ತಲುಪಿಸಲಿಕ್ಕಿದ್ದೇವೆ. ಕಾರ್ಯಕ್ರಮದ ಕೊನೆಯ ಹಂತ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಅತಿಥಿಯಾಭ್ಯಾಗತರಿಗೆ ಧನ್ಯವಾದವನ್ನು ಸಲ್ಲಿಸುವ ಸಮಯ. ಇವತ್ತಿನ ಎಲ್ಲರೂ ಕೂಡ ಒಕ್ಕರೊಳಗಿಂದಾಗಿ ಘೋಷಣೆಯನ್ನ ಕೂಗಬೇಕಾಗಿದೆ. ಆಟೋ ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಆಟೋ ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಕೇಂದ್ರ ಆಟೋ ಚಾಲಕರ ಜೀವನದಲ್ಲಿ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯಕ್ಕೆ ಆಟೋ ಚಾಲಕರ ಜೀವನದಲ್ಲಿ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ
ಚಾಲಕರ ಶೋಷಣೆ ನಿಲ್ಲಲಿ ನಿಲ್ಲಲಿ ನಿಲ್ಲಲಿ. ಆಟೋ ಚಾಲಕರ ಶೋಷಣೆ ನಿಲ್ಲಲಿ. ಜಿಂದಾಬಾದ್ ಜಿಂದಾಬಾದ್ SDTU ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್. SDTU ಜಿಂದಾಬಾದ್. ಇಳಿಸಿ ಇಳಿಸಿ ಆಟೋ ಗ್ಯಾಸ್ ದರ ಇಳಿಸಿ. ಇಳಿಸಿ ಇಳಿಸಿ ಆಟೋ ಗ್ಯಾಸ್ ದರ ಇಳಿಸಿ. ಇಳಿಸಿ ಇಳಿಸಿ. ಆಟೋ ಗ್ಯಾಸ್ ದರ ಇಳಿಸಿ. ಹೋರಾಟ ಹೋರಾಟ ಆಟೋ ಗ್ಯಾಸ್ ಬೆಲೆ ಇಳಿಸುವವರೆಗೆ ಹೋರಾಟ. ಹೋರಾಟ ಹೋರಾಟ ಆಟೋ ಗ್ಯಾಸ್ ಬೆಲೆ ಇಳಿಸುವವರೆಗೆ ಹೋರಾಟ. ಹೋರಾಟ ಹೋರಾಟ. ಆಟೋ ಗ್ಯಾಸ್ ಬೆಲೆ ಇಳಿಸುವವರೆಗೆ ಹೋರಾಟ. SDTU ಆಟೋ ಯೂನಿಯನ್ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ. SDTU ಆಟೋ ಯೂನಿಯನ್ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.